ಚಿಕ್ಕೋಡಿಯಲ್ಲಿ 8 ವಾಹನಗಳ ಮಧ್ಯೆ ಸರಣಿ ಅಪಘಾತ ಸಂಭವಿಸಿ 4 ಮೃತಪಟ್ಟ ಘಟನೆ ನಡೆದಿದೆ. ನಿಪ್ಪಾಣಿ ಸವನಿಧಿ ಘಾಟ್ನ ಬಳಿ 8 ವಾಹನಗಳ ನಡುವೆ ಸರಣಿ ಅಪಘಾತ. ಇದರಿಂದಾಗಿ 4 ಮೃತಪಟ್ಟ ಘಟನೆ ನಡೆದಿದೆ. ಗಣಪತಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಡಕಲಾಟ ಗ್ರಾಮದ ನಿವಾಸಿ ಜಲೀನ್ ಮಂಕದಾರ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣ ನಿವಾಸಿ ರೇಖಾ ಗಾಡಿವಡ್ಡರ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಡಕಲಾಟ ಗ್ರಾಮದ ನಿವಾಸಿ ದಿಲ್ದಾರ್ ಮುಲ್ಲಾ 61 ವರ್ಷದ ಪ್ರಾಯದವರು. ಇವರು ಮೃತಪಟ್ಟ ದುರ್ದೈವಿಗಳು. ಬೈಕ್ನ ಮೇಲಿದ್ದ 2, ವ್ಯಾಗ್ನರ್ ಕಾರ್ನ 2 ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ 6 ಜನಕ್ಕೆ ಗಂಭೀರ ಗಾಯಗಳಾಗಿವೆ.